ಹುಟ್ಟಿಂಡದಾಯೇ ತೆಲ್ಪುಬಲ ಕನ್ಫ್ಯೂಷನ್ ಹೈ. ಅಣ್ಣ ಎಣ್ಣೆ ಎತ್ತಂಡೆ ನೀರು ನೂತ ಇಲ್ವಾ? ಯಪ್ಪ ನಾನ್ ವೆಜ್ ಭಾರಿ ಕಾಸ್ಟ್ಲಿ ಮಾರೆ. ಅಲೆನ ಮನೆನ ಗಿರೆನ ಸುತ್ತ ಕನ್ಫ್ಯೂಷನ್ ಕನಸು ಮನಸ್ಸು ಇಂಬೆ ಈತ್ ಬೆಂತೆ ಮಾರೆ ಆಂಡಲ ಗಂಜಿ ಅನಸ್ ಮಂತೊಂದಿಲ್ಲ ನಮಕ್ ಮೂಲು ಸರಿ ಬೇಲೆ ಅಜ್ಜಿನೆಲ್ಲ ನಾನ್ ವೆಜ್ ಅನಸ ಅವಳು ಇನ್ನು ದಾದ ಗಂಜಿ ಅನಸ ಮಾರೆ. ಜೆ ಪಿ ಅಂದ್ಯಾ ಗಂಜನಸ್ ಇಲ್ಲ 5 ತಾರೀಕು ಮಟ್ಟ ಏನು ವೆಜ್ ಆಜಿರ್ ಮುಖ ಆಗಿರ್ಬೇಕು ನಮ್ಮ ಫುಲ್ ನಾನ್ ವೆಜ್. ನಾನ್ ವೆಜ್ ಕಾಸ್ಟ್ಲಿ ಇದಕ್ಕೆ ನೂತ ಇರೋರು ಪೂರೈಸಿ ಒಂಚೂರು ಉಂಟು ಉಪ್ಪಾಡು ಹಾಕೋದು ಕೈದಿಗೋದಪ್ಪ ಯಾಂದ ಅದಕ್ಕೆ ನೀ ಬೇದಾದ ಪಾತ್ರೆ ಇರುವುದಿಲ್ಲ ಅಣ್ಣ ಏನಾಯ್ತಂಡು ನೀನು ಸ್ವಲ್ಪ ಅಣ್ಣ ಗೊತ್ತುನತೆ ಆಚಾರ್ಯ ಇರ್ಬೇಕು ನಮ್ಮ ನಾನ್ ವೆಜ್ ಫುಲ್ ಡಿಸ್ಕೌಂಟು. ಅಣ್ಣ ಬಲೆ ಈ ವರ್ಷ ಕಸ್ಟಮರ್ ಮಾಡಿ ಈಗ ಕೊಂಚ ಡಿಸ್ಕೌಂಟ್ ಬರೋದು ಫುಲ್ ಅಲ್ಲ ಆಚಾರ್ಯ ಬೇಕು ನಾನ್ ವೆಜ್ ಖಾಲಿ ಸ್ವಲ್ಪ ತರ್ಬೋದು. ಸ್ವಲ್ಪ 90 ರೂಪಾಯಿಗೆ ನಾನ್ ವೆಜ್ಜಾ ಬೇರೆ ಎಂಡ 160 ರೂಪಾಯಿ ಜೆಟ್ಟು ಮಾರೆ ನಿಕ್ಕೆಂಚೆಯ 99 ಅಲ್ಲಿಟ್ಟೆ ನಾನ್ ವೆಜ್ ಕೊಡೋದಿಲ್ಲ ಅತ್ಯ ಏನ ಮಾರ ನೀ ಕಾಲು ತಿನ್ಪುರ ಗೊತ್ತಿಪ್ಪುನ ನಿಕ್ಕೆ ವಿಷಯ ಗೊತ್ತುಜಾ ಸ್ವಲ್ಪ ರೂಪಾಯಿಗೆ ಅನ್ಲಿಮಿಟೆಡ್ ಮಂಗಳೂರು ಸ್ಪೆಷಲ್ ಫುಲ್ ಎಂಟರ್ಟೈನ್ಮೆಂಟ್ ನಾನ್ ವೆಜ್ ಸಿನಿಮಾ ಬರೋದುಂದ್ಯಾ ಬಲ ಫನ್ ಪ್ಯಾಪ್ ಅದೇ ಫುಲ್ ಎಂಟರ್ಟೈನ್ಮೆಂಟ್ ನಾನ್ ವೆಜ್ ತುಳು ಸಿನಿಮಾ ಬರೋದುಂಡು ಅಂದ್ಯಾ ಪ್ರಕಾಶ್ ಪಾಂಡೇಶ್ವರ ಮೇರು ನಿರ್ಮಾಣ ಮಾಡ್ತದೆ ಸೂರಜ್ ಶೆಟ್ಟಿ ನಿರ್ದೇಶನದ ಅಥರ್ವ ಪ್ರಕಾಶ್ ಮೇರು ಒಂಜಿ ಜಬರ್ದಸ್ತ್ ತುಳು ಸಿನಿಮಾ ನಾನ್ ವೆಜ್ ಒಂದು ಫೆಬ್ರವರಿ 6 ತಾರೀಕಿಗೆ ಬಿಡುಗಡೆ ಒಂದುಂಟು. 90 ರೂಪಾಯಿಗೆ ಆವಲಿ ಮಾರೆ ಅಂದ್ಯಾ ದಕ್ಷಿಣ ಕನ್ನಡ ಉಡುಪಿಡು ಮಾತ ಮಲ್ಟಿಪ್ಲೆಕ್ಸ್ಡ್ 90 ರೂಪಾಯಿಗೆ ಸಿನಿಮಾ ತಗೋಲಿ ಯಾನಂತ ಮಸ್ತ್ ಎಕ್ಸೈಟ್ ಆದಿಲ್ಲ 6 ತಾರೀಕಿಗೆ ನಿಖಲ ಬಲೆ ನಾನ್ ವೆಜ್ ಸಿನಿಮಾ ತೋಲಿ. ಓಕೆ.